ನಮಸ್ಕಾರ. ಡಿವಿಜಿ ಕಗ್ಗ ಬಳಗದ ಬಂಧುಗಳಿಗೆಲ್ಲ ವಂದನೆ. 22,000ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡು ಮತ್ತೆ ಮಕ್ಕಳಿಂದ ಮುದುಕರವರೆಗೆ ಬೇರೆ ಬೇರೆ ವಯಸ್ಸು, ಮನಸ್ಸು, ಬೇರೆ ಬೇರೆ ಜೀವಿಕಾ ವಿಧಾನ ಇರುವಂತಹ ಎಲ್ಲರಿಗೂ ಕೂಡ ಡಿವಿಜಿಯವರ ಮತ್ತೆ ಭಾರತೀಯ ವೇದಾಂತ ದರ್ಶನದ ಸಾರಭೂತವಾದ ಈ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನ ಪ್ರಸಾರ ಮಾಡ್ತಾ ಇರೋದು, ಅದನ್ನು ಮತ್ತು ಉತ್ಸಾಹಕಾರಿಯಾಗಿ ಮುಂದಿನ ಜನತೆಗೆ ಹಸ್ತಾಂತರ ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಅದಕ್ಕಾಗಿ ಇದರಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹಾರ್ದಿಕವಾದ ವಂದನೆಗಳು, ಅಭಿನಂದನೆಗಳು, ಧನ್ಯವಾದ. ಬಹಳ ಒಳ್ಳೆಯ ಕೆಲಸ. ಡಿವಿಜಿಯವರ ಬರವಣಿಗೆ ಜೀವನ ತಾರಕವಾದದ್ದು, ಒಂದು ಬದುಕಿಗೆ ಬೆಳಕಾಗಿ ಮತ್ತೆ ಹಲವರಿಗೆ ಕೂಡ ಸಂತೋಷ, ಸಮಾಧಾನ ಕೊಡುವಂಥದ್ದು, ಇರುವ ಬದುಕನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ರಸಮಯವಾಗಿ ಮಾಡುವಂಥದ್ದು. ಆದರೆ ಅವರ ಬೇರೆ ಕೃತಿಗಳು ಸಾಕಷ್ಟಿವೆ. 60ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ. ಭಗವದ್ಗೀತೆ ಬಗ್ಗೆ ಬರೆದ ಅವರ ಜೀವನ ಧರ್ಮಯೋಗ ಅಥವಾ ಭಗವದ್ಗೀತಾ ತಾತ್ಪರ್ಯವಾಗಲಿ, ಜ್ಞಾಪಕ ಚಿತ್ರಶಾಲೆ ಅಂತ 8 ಸಂಪುಟಗಳಲ್ಲಿ ಸುಮಾರು 280ಕ್ಕೂ ಹೆಚ್ಚು ಲೇಖನಗಳು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ, ವಿಚಾರಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಬರೆದಿರೋದು ಬಹಳ ಚೆನ್ನಾಗಿದೆ. ಅದೇ ರೀತಿಯಾಗಿ ಅವರ ಒಳ್ಳೆಯ ಹಾಡುಗಳು, ಅಂತಃಪುರ ಗೀತೆಗಳು, ಗೀತಶಾಕುಂತಲ, ಕವಿತೆಗಳು, ನಿವೇದನ, ವಸಂತ ಕುಸುಮಾಂಜಲಿ, ಮತ್ತೆ ರಾಮ ಕೃಷ್ಣನ ವ್ಯಕ್ತಿತ್ವ ತಿಳ್ಕೊಳ್ಳೋದಕ್ಕೆ ಶ್ರೀರಾಮ ಪರೀಕ್ಷಣ, ಶ್ರೀಕೃಷ್ಣ ಪರೀಕ್ಷಣ, ಹೀಗೆ ಡಿವಿಜಿಯವರ ಸಾಹಿತ್ಯ ಬಹಳ ವಿಸ್ತಾರವಾಗಿದೆ. ರಾಜ್ಯಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ, ವೃತ್ತಪತ್ರಿಕೆಯ ಬಗ್ಗೆ ಬರೆದಿದ್ದಾರೆ, ಉಪನಿಷತ್ತಿನ ಬಗ್ಗೆ ಬರೆದಿದ್ದಾರೆ, ಪುರುಷ ಸೂಕ್ತದ ಬಗ್ಗೆ ಬರೆದಿದ್ದಾರೆ. ಇವುಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ್ದೊಳಗೆ ಆಸಕ್ತಿ ಇದೆ ಅಲ್ಲಿ ಮಗ್ನತೆ ಇದ್ದು ಬೆಳೆಸಿಕೊಳ್ಳೋದು ಒಳ್ಳೆಯದು. ಈ ಸಾಹಿತ್ಯದ ಕಡೆಗೂ ಅವರ ಗಮನ ಹರಿಯಲಿ. ಇಂಗ್ಲಿಷ್ನಲ್ಲಿ ಕೂಡ ಬೇಕಾದಷ್ಟು ಬರವಣಿಗೆ ಮಾಡಿದ್ದಾರೆ, ಈಗ ಬರ್ತಾ ಇದೆ. ಅವುಗಳನ್ನು ಸಾಧ್ಯವಾದರೆ ಗಮನಿಸುವುದಾದರೆ ಒಳ್ಳೆಯದು ಅಂತ ನಿವೇದಿಸ್ತೀನಿ. ತುಂಬಾ ಧನ್ಯವಾದ. ನಮಸ್ಕಾರ.